ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಯಾನ್ ಶೀಲಾ ಕುಂದರ್ ಇತ ವಾರ್ತೆದಿವರ 24 ಪ್ರಶಸ್ತಿ ಪಡೆದಿನ ಡಾಕ್ಟರ್ ರಾಜೇಂದ್ರ ಕುಮಾರ್ ಭಾರತ ತುಯಿನ ಸಮರ್ಥ ಸಹಕಾರಿ ನಾಯಕ ಎಂದು ರಾಜ್ಯದ ದುಂಬುದ ಮುಖ್ಯಮಂತ್ರಿ ಸಾಹಿತಿ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಪಂತೆರ ಕುಡ್ಲಡಂಗರೆ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ನ 77ನೇ ವರ್ಷದ ಪುಟ್ಟಿನ ದಿನದ ಮರ್ಯಾದೆ ಮೆಚ್ಚುಗೆದ ಲಿಸ್ಟ್ ಆರು ಮೆಚ್ಚುಗೆದ ಭಾಷಣ ಮಲ್ತೆರ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲ ಬೆಂಗಳೂರು ಬಕ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ದ ಗುರುಕಾರ್ಯರಾದುಪನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ 77ನೇ ವರ್ಷಗೂ ಕಾರ್ತಿಪುನ ಪೊರ್ತುಡು ಅರೆನ ಪುಟ್ಟಪರ್ಬದಲ್ಲಿ ರಾಜೇಂದ್ರ ಕುಮಾರ್ ಅಭಿವಂದನಾ ಸಮಿತಿದ ನೆಲೆಟ್ ಅಂಗಾರೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಕೊಡಿಯಾಲ ಬೈಲ್ದ ಸಭಾಂಗಣಡು ಅಟ್ಟಣೆ ಮಲ್ತದಿತ್ತರ. ಅಭಿವಂದನಾ ಸಮಿತಿದ ಗುರುಕಾರ್ಯರ ಐಕಳ ಬಾಬಾ ದೇವಿ ಪ್ರಸಾದ ಶೆಟ್ಟಿ ಬೆಳಪು ಮಾತ್ರೆಲ್ಲ ಎತ್ಕೊಂಡಿರ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಬಕ ಸಮಿತಿದಕ್ಲು ಬಿನ್ನೆರಿಗೆ ಮರ್ಯಾದೆ ಸಂದೈತ ಮಲ್ತೆರ. ಶಾಸಕರ ಡಿ ವೇದವ್ಯಾಸ ಕಾಮತ್ ಗುರುಕಾರ್ಮಿಡ ರಾಜ್ಯದ ದುಂಬುದ ಮುಖ್ಯಮಂತ್ರಿ ಬಕ ಸಾಹಿತಿ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಮಲ್ಲ ಬಿನ್ನಿರಾದಿದ್ದದು ರಾಜ್ಯ ವಿಧಾನಸಭೆತ ಸಭಾ ಗುರುಕಾರ್ಯರ ಡಾಕ್ಟರ್ ಯು ಟಿ ಖಾದರ್ ಫರೀದ್ ಲೇಸನ ಉದಿಪನ ಮಲ್ತೆರ. ಖಾದರ್ ಫರೀದ್ ಪಾತಿಡ್ದು ಏರ್ ಬಾರಿ ಪ್ರೀತಿ ಶ್ವಾಸಡು ಮಾತ್ರೆಲ್ಲ ತೂವೊಂದು ನಡತೊಂದು ಬರ್ಪೆರ ಅಕ್ಲಿನ ಜೀವನ ಸಾರ್ಥಕ ಅಂಚಿನ ವ್ಯಕ್ತಿತ್ವದ ರಾಜೇಂದ್ರ ಕುಮಾರ್ ಬಗೆಟ್ ಯುವ ಜನಾಂಗ ನನತ ಬರವು ಕಲ್ಪನಕ್ಲಿಗೆ ತೆರಿಪಾಯರಿಗಾದ ಇಂಚಿನ ಕಾರ್ಯಕ್ರಮ ಅಗತ್ಯ. ಸಹಕಾರಿ ಕ್ಷೇತ್ರಡು ನಮ್ಮ ಜಿಲ್ಲೆಡು ಒಗ್ಗಟ್ಟಿಡು ಸಹಕಾರಿ ಕ್ಷೇತ್ರದ ಮರ್ಯಾದೆ ಉರಿಪ ಒಂದು ಬೈದನ್ ಪಂಡ ಐಕ ಕಾರಣ ರಾಜೇಂದ್ರ ಕುಮಾರನ ದುಂಬಾಳ್ದೆಂದು ಪಂಡಿರ. 77ನೇ ವರ್ಷದ ಪುಟ್ಟು ಪರ್ವ ಆಚರಣೆ ಮಲ್ತೊಂದುಪ್ಪನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರಿಗೆ ತರಿಕ ಪೇಟದಿದ ಮಾಮಲ್ಲ ಪೂತಮಾಲೆ ಪಾಡ್ದು ಬೊಳ್ಳಿದ ತುಡಾರ್ಲೊಪ್ಪನ ನೆಂಪುದ ಕಾಣಿಕೆ ಕೊಡ್ದು ತಮ್ಮನದ ಮರ್ಯಾದೆ ಮಲ್ತೆರ. ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ರಾಜೇಂದ್ರ ಕುಮಾರ್ ಬಗೆಟ್ ಮೆಚ್ಚುಗೆದ ಭಾಷಣ ಮಲ್ತದ ತಾನೇರನ ಶಿಫಾರ್ಸು ಮಲ್ತದೇನ ಅಂಚಿನಕ್ಲು ಮಾತ್ರ ಮಿತ್ತ ಸ್ಥಾನಗೆ ಹಿಡ್ದೇರ 35 ವರ್ಷ ಸಹಕಾರಿ ಬ್ಯಾಂಕ್ಡ್ ಗುರ್ಕಾರ್ಯರಾಯನಕ್ಲು ರಾಜೇಂದ್ರ ಕುಮಾರ್ ತಂದೆ ಬೇತೇರ್ಲ ಇಜ್ಜಿರ ಜಿಲ್ಲೆದ ಪ್ರಧಾನ ಬ್ಯಾಂಕ್ಲಿನ ಬೊಕ್ಕೊಂಜಿ ಬ್ಯಾಂಕದ ಒಟ್ಟುಗು ಸೇರ್ಸಾಯಿನವು ಬೇಜಾರದ ಸಂಗತಿ ಅಂಚಿನ ಶ್ರೇಷ್ಠ ಬ್ಯಾಂಕ್ಲಿನ ಒರಿಪಾಯಿನಕ್ಲಿನ ಸಾಲ್ಡ್ ರಾಜೇಂದ್ರ ಕುಮಾರ್ ಉಲ್ಲೆರ ಭಾರತ ತುಯಿನ ಸಮರ್ಥ ಸಹಕಾರಿ ನಾಯಕಿ ರಾಜೇಂದ್ರ ಕುಮಾರ್ ಓಲೋಲು ಕೈದೀತರ ಅವು ಮಾತ ಕಲ್ಪ ವೃಕ್ಷ ಆತನಂದು ಪಂಡ್ಯರ. ರಾಜೇಂದ್ರ ಕುಮಾರ 77ನೇ ವರ್ಷಾಚರಣೆಯಲ್ಲಿ ಕೊಡು ಬಡವಿರು ಬರವು ಕಲ್ಪನಕ್ಲಿಗೆ ಸ್ವಂತ ಬೇಲೆ ಗೆಲ್ಲು ಕಟ್ಟನಿಕಿಂಚ 77 ಜನ ಸಂದುನ ಫಲದೆ ತೊನ್ನಕ್ಲಿಗೆ ಸಹಾಯಪಟ್ಟಿರೆ ಯೋಜನೆ ಪಾಡೊಂದು ಗುರುತುಗಾದ ಕೆಲವರಿಗೆ ಈ ಪೊರ್ತುಡು ಪಟ್ಟಿಯರ. ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಪಾತ್ರಿಡ್ದು 33 ವರ್ಷದುಂಬು ಕುಂದಾಪುರದ ಶಿವರಾಮ ಶೆಟ್ಟಿಯರನ್ನು ಗುರುಕಾರ್ಯರೆಂದು ಘೋಷಣೆಲಾದಿತ್ತಂಡು ಅಪಗದ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿಯರ್ನ ಶಿಫಾರ್ಸಿಡ್ದು ತಾನು ಬ್ಯಾಂಕದ ಗುರುಕಾರ್ಯರಾಯೇ ಅಪಗ 80 ಕೋಟಿ ಇತ್ತಿನ ಠೇವಣಿ ಇತ್ತೆ 80,000 ಕೋಟಿ ರೂಪಾಯಿ ಆದುಂಡು ದೇಶದ 459 ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಲೆಡ್ ನಮ್ಮ ಸುರುತ ಸ್ಥಾನಡುಂಡು ಎಂಕಲು ಪ್ರತಿಯೊಂದು ಗ್ರಾಮಗೂ ಪೋದು ಶಾಖೆ ಮಲ್ತದ ಸೇವೆಕರೊಂದಿಲ್ಲ ರಾಜ್ಯಡು ಭಾರಿ ಹೆಚ್ಚು ಕೃಷಿ ಸಾಲ ಕೊರ್ನ ಸಹಕಾರಿ ಬ್ಯಾಂಕ್ ನಮ್ಮ ಜಿಲ್ಲೆದ ವಾದುಂಡು ನಮ್ಮ ಜಿಲ್ಲೆಡು ಓಟು ಇಜ್ಜಾಂದನೆ ಇರುವುದದ ಅಂತ ಆಡಳಿತ ನಡ್ಕೊಂಡು ನಮ್ಮ ಒಂಜೇ ಪಕ್ಷ ಅವು ಸಹಕಾರ ಪಕ್ಷ ಅಂದು ಪಂಡಿರ. ಡಿ ವೇದವ್ಯಾಸ ಕಾಮತ್ ಗುರುಕಾರ್ಮಿದ ಪಾತ್ರ ಪಂಡದ ಕುಡ್ಲದ ಜನಕ್ಲನ ಪರವಾದ ರಾಜೇಂದ್ರ ಕುಮಾರಿಗೆ ಎಡ್ಡೆಪು ಬೈಕ್ವೆಂದು ಪಂಡಿರ. ಒಡಿಪು ಸೇರಿದ ದಕ್ಷಿಣ ಕನ್ನಡ ಜಿಲ್ಲೆದ ಸಹಕಾರಿಲಿಡ್ದು ನವೋದಯ ಸಂಘದ್ದು ಬೇತೆ ಬೇತೆ ಸಂಘ ಸಂಸ್ಥೆಲಿಡ್ದು ರಾಜೇಂದ್ರ ಕುಮಾರಿಗೆ ಮೆಚ್ಚುಗೆದ ಮರ್ಯಾದೆ ಸಂದೈತ ಮಲ್ತೆರ. ನಬಾರ್ಡ್ ಬ್ಯಾಂಕ್ DGMK ಜಗದೀಶ್ ಕರ್ನಾಟಕ ಸಹಕಾರಿ ಮಾರಾಟ ಮಹಾಮಂಡಲದ MD ಲಿಂಗರಾಜು ಅಫೆಕ್ಸ್ ಬ್ಯಾಂಕ್ದ ದೇವರಾಜು ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರುಕಾರ್ಯರ ಸದಾಶಿವ ಉಳ್ಳಾಲ ಮುನಿರಾಜು ಡಾಕ್ಟರ್ ಕಣಚೂರು ಮೋನು ಒಡಿಪು ಜಿಲ್ಲಾ ಸಹಕಾರಿ ಯೂನಿಯನ್ ಗುರುಕಾರ್ಯರ ಜಯಕರ ಶೆಟ್ಟಿ ಇಂದ್ರಾಳೆ KMF ಕುಡ್ಲದ ಗುರುಕಾರ್ಯರ ರವಿರಾಜ್ ಹೆಗ್ಡೆ ಬ್ಯಾಂಕ್ದ ಒತ್ತು ಗುರುಕಾರ್ಯರ ವಿನಯ್ ಕುಮಾರ್ ಸೂರಿಂಜೆ ಕಾರ್ಯತೋವನಾಧಿಕಾರಿ ಗೋಪಾಲ ಕೃಷ್ಣ ಭಟ್ ನವೋದಯ ಸ್ವಸಹಾಯ ಚಾರಿಟೇಬಲ್ ಟ್ರಸ್ಟ್ದ ಗುರುಕಾರ್ಯರ ಮೇಘರಾಜ್ ಜೈನ್ ಲಿಸ್ಟ್ ಪಾಲ್ದಿತೊಂಡೆರ. ಅಭಿವಂದನಾ ಸಮಿತಿದ ಕಾರ್ಯಗುರುಕಾರ್ಯರ ಶಶಿಕುಮಾರ ರೈ ಬಾಲ್ಯೊಟ್ಟು ಪ್ರಧಾನ ಕಾರ್ಯಂತರ ಭಾಸ್ಕರ ಎಸ್ಕೋಟಿಯನ್ ಈ ಪೊರ್ತೊಡಿತ್ತರ. ನಿತೇಶ್ ಶೆಟ್ಟಿ ಎಕ್ಕಾರ್ ಕಾರ್ಯಕ್ರಮ ಸುಧಾರ್ತೆ ಕೊರಿಯರ. ನಮ್ಮ ಕಾರ್ಕಳದ ನೇಮಿರಾಜ್ ಹೆಗ್ಡೆ ಅವರ ಮಗ MN ರಾಜೇಂದ್ರ ಕುಮಾರ್ ಅವರು ದೊಡ್ಡ ಒಂದು ಸಮಾಜ ಸೇವಾ ಆಕಾಂಕ್ಷಿ. ಆ ಸಂದರ್ಭದಲ್ಲಿ ಅವರನ್ನ ಜಿಲ್ಲಾ SCDCC ಬ್ಯಾಂಕಿನ ನಿರ್ದೇಶಕರು ಮಾಡಬೇಕು, ಅಧ್ಯಕ್ಷರು ಮಾಡಬೇಕು ಅಂತೇಳಿ ಬಂದಾಗ ಒಂದು ದರ್ಶಿಯಲ್ಲಿ ಆಗಾಗಲೇ ನಿರ್ಣಯ ಆಗಿತ್ತು ಬೇರೆಯೊಬ್ಬರನ್ನು ಮಾಡಬೇಕು ಅಂತೇಳಿ ಕುಂದಾಪುರದವರನ್ನು. ಆ ಸಂದರ್ಭದಲ್ಲಿ
ನಾನು ನಿರ್ಣಯವನ್ನು ಕೂಡ ತೆಗೆದುಕೊಂಡಿದ್ದೆ. ಆಗ ನನ್ನ ಶ್ರೀಮತಿಯವರು ಅವ್ರು ಹೇಳಿದರು, ನಮ್ಮ ಊರಿನವರು ಒಳ್ಳೆ ಹುಡುಗ MN ರಾಜೇಂದ್ರ ಕುಮಾರ್ ಅವರನ್ನು ನೀವು ಮಾಡಲೇಬೇಕು, ಭಾಳ ಯೋಗ್ಯ ಮನುಷ್ಯ ಅಂತೇಳಿ ಶಿಫಾರಸು ಮಾಡಿದವರು ನನ್ನ ಶ್ರೀಮತಿಯವರು. ನಿರ್ಣಯ ಮಾಡುವ ಮೊದಲು ನನಗೆ ಸ್ವಲ್ಪ ಅನುಮಾನ ಇತ್ತು, ಆ ಪದವಿಯಲ್ಲಿ ಅವರು ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಇದೆಯೇ ಇಲ್ಲವೋ ಅಂತೇಳಿ ನನಗೆ ಅನುಮಾನ ಇತ್ತು. ಈಗ ನನಗೆ ಅನಿಸ್ತದೆ ಆ ಪ್ರಶ್ನೆ ಅಪ್ರಸ್ತುತ. ಇವತ್ತಿನ ಕಾರ್ಯಕ್ರಮ ಅದು ನಮ್ಮ ತುಳುನಾಡಿನ ಈ ಪ್ರದೇಶದ ಒಬ್ಬ ಹಿರಿಯ ವ್ಯಕ್ತಿಯ ಅವರ ವ್ಯಕ್ತಿತ್ವ ಏನಿತ್ತು, ಅವರ ಒಂದು ಛಲ ಏನಿತ್ತು, ಅಥವಾ ಒಂದು ಕೆಲಸವನ್ನು ಹಿಡಿದ್ರದ್ದು ಹೇಗೆ ನಾವು ಮಾಡಬೇಕು, ಮತ್ತೊಂದು ಜವಾಬ್ದಾರಿ ಕೊಟ್ಟಾಗದ ಸರ್ವರು ಬರೆಸಿಕೊಂಡು ಆ ಊರಿಗೆಲ್ಲ ಸರ್ವರಿಗೂ ಕೂಡ ಗೌರವ ತರುವಂಥ ಒಂದು ಕೆಲಸವನ್ನು ಹೇಗೆ ಮಾಡ್ಬೋದಂತೇಳಿ ಈ ವಿದ್ಯಾರ್ಥಿಗಳಿಗೆ, ಯುವ ಜನರಿಗೆ ಮತ್ತು ಈ ಭವಿಷ್ಯದ ಮಕ್ಕಳಿಗೆ ತಿಳಿಸುವಂಥ ಹೊತ್ತು ಅವರ ಆ ಒಂದು ಪರಿಚಯ ಮಾಡಿಕೊಳ್ಳುವಂಥ ಒಂದು ಟ್ರಾನ್ಸ್ಫಾರ್ಮಿಂಗ್ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವತ್ತಿದ್ದಂಥ ಸುಮಾರು 60-70 ಕೋಟಿಯಷ್ಟು ಡಿಪಾಸಿಟನ್ನು ಇವತ್ತು ದೇಶದಲ್ಲೇ ಮೊದಲ ಸ್ಥಾನಕ್ಕೆ ಬರಬೇಕಾದ್ರೆ ಒಬ್ಬರು ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಹೋದರೆ ಹೇಗೆ ಮುಟ್ಟಿಸ್ಬೋದು ಅಂತೇಳಿ ತೋರಿಸಿಕೊಳ್ಳುವಂಥ ಕೆಲಸ ಕೂಡ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನನ್ನನ್ನು 33 ವರ್ಷಗಳ ಹಿಂದೆ ಮಾನ್ಯ ಆ ದಿವಸ ಭಾಳ ದೊಡ್ಡ ಪೈಪೋಟಿ ಇತ್ತು. ಅವರು ಹೇಳಿದಾಗೆ ಶಿವರಾಮ್ ಶೆಟ್ಟಿ ಅನ್ನೋರು ಕುಂದಾಪುರದವರನ್ನು ಅಧ್ಯಕ್ಷರು ಅಂತ ಅನೌನ್ಸ್ ಕೂಡ ಮಾಡಿದರು. ಅನೌನ್ಸ್ ಆದ ನಂತರ ಇವರಿಂದ ಫೋನ್ ಬಂದು ಅವರ ಮಾಲತಿ ಮೈಲಿಯವರು, ಅವರ ಶ್ರೀಮತಿಯವರು ನನ್ನನ್ನು ರೆಕಮೆಂಡ್ ಮಾಡಿ ಇಲ್ಲಿ ಕೂರಿಸಿದರು 33 ವರ್ಷಗಳ ಹಿಂದೆ. ಆ ನಂತರ ಅವರ ಆಶೀರ್ವಾದ, ತಮ್ಮೆಲ್ಲರ ಆಶೀರ್ವಾದ, ದೇವರ ಅನುಗ್ರಹ ಆಶೀರ್ವಾದದಿಂದ ಇವತ್ತಿನವರೆಗೆ ಈ ಬ್ಯಾಂಕು ಹಿಂದೆ ನೋಡಲಿಲ್ಲ, ಯಾವತ್ತೂ ಅಭಿವೃದ್ಧಿಯಾಗಿದೆ. ನಾನು ಸೇರುವಾಗ 65 ಕೋಟಿ ಠೇವಣಿ ಇತ್ತು, ಇವತ್ತು 8,000 ಕೋಟಿ ಆಗ್ತಾ ಇದೆ. ಏನು ರಾಷ್ಟ್ರೀಕೃತ ಬ್ಯಾಂಕುಗಳಿದೆ, ಅದರಿಂದ ಒಂದು ಹೆಜ್ಜೆ ಮುಂದೆ ಎಂಬ ರೀತಿಯಲ್ಲಿ ನಮ್ಮ ಸಹಕಾರಿ ಸಂಸ್ಥೆ ಇಡೀ ಅವಿಭಜಿತ ಜಿಲ್ಲೆಯ ಮನೆ ಮಾತಾಗಿರಲಿಕ್ಕೆ ಕಾರಣಕರ್ತರಾದಂಥ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ಈ ಸಹಕಾರಿ ಸಂಸ್ಥೆಯನ್ನು ಉತ್ತುಂಗಗೇರಿಸುವ ಮೂಲಕ ದೇಶದಲ್ಲಿ ಪ್ರಪ್ರಥಮ 1ನೇ ಸ್ಥಾನದಲ್ಲಿರುವಂತಹ ಸಹಕಾರಿ ಸಂಸ್ಥೆಯನ್ನಾಗಿ ಬೆಳೆಸಿ ಇಡೀ ಸಹಕಾರಿಗಳಿಗೆ ನಮ್ಮ ಜಿಲ್ಲೆಯ ಸಹಕಾರಿ ಬ್ಯಾಂಕ್ ಎಂಬ ಹೆಗ್ಗಳಿಕೆಗೆ ಕಾರಣಕರ್ತರು. ಅಷ್ಟು ಮಾತ್ರ ಅಲ್ಲದೆ ನಮ್ಮೆಲ್ಲ ಉಭಯ ಜಿಲ್ಲೆಯ ಸಹಕಾರಿ ಸಂಸ್ಥೆಗಳು, ನಮ್ಮ ಸಹಕಾರಿ ಸಂಸ್ಥೆಗಳು ಬಾಡಿಗೆಯಲ್ಲಿ ಕಾರ್ಯಾಚರಣೆ ಮಾಡ್ತಾ ಇತ್ತು. ಈ ರೀತಿಯ ಸಹಕಾರಿ ಸಂಸ್ಥೆಗಳು ಜಿಲ್ಲೆಯ ಮೂಲೆ ಮೂಲೆಗಳಲ್ಲೂ ಕೂಡ ಇರುವಂತಹ ಸಹಕಾರಿ ಸಂಸ್ಥೆಗಳು ಸ್ವಂತ ಕಟ್ಟಡದಲ್ಲಿ ಇರಬೇಕು, ಸ್ವತಂತ್ರವಾಗಿ ಕಾರ್ಯಾಚರಣೆ ಮಾಡಬೇಕು, ಅವರಿಗೆ ಶಕ್ತಿ ತುಂಬಬೇಕು ಎಂಬ ಉದ್ದೇಶದಿಂದ ಇಂದು ಎಲ್ಲ ಜಿಲ್ಲೆಯ ಸಹಕಾರಿ ಸಂಸ್ಥೆಗಳು ಸ್ವತಂತ್ರವಾಗಿ ಸುದೃಢವಾಗಿ ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಎಲ್ಲೂ ಕೂಡ ರಾಜ್ಯದಲ್ಲಿ ಅತ್ಯುತ್ತಮ ಸಹಕಾರಿ ವ್ಯವಸ್ಥೆ ಇದ್ದರೆ ಅದು ಅವಿಭಜಿತ ಜಿಲ್ಲೆಯಲ್ಲಿ ಅಂತ ಹೇಳುವ ಮಟ್ಟಕ್ಕೆ ಬೆಳೆದಿದ್ರೆ ಅದರ ಹಿಂದಿನ ಶಕ್ತಿ ನಮ್ಮ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು. ಹೊಸ ಜವಳಿ ಅಂಗಡಿ ಸುರುಮಲ್ಪನ ಗೌಜಡಿತ್ತಿನ ಜವನೆ ಪಜೀರ್ ಬೆಂಗೋಡಿ ಪದವದ ಸಲ್ಮಾನ್ ಫಾರಿಶ್ ಪನ್ಪುನಾರ್ ಸಜ್ಜೆ ಆವಂದಿತ್ತಿನ ಅಂಗಡಿಡೆ ಕರೆಂಟ್ ತಾಗದು ಜೀವ ಕಳೆವನ್ನ ಬೇಜಾರದ ಸಂಗತಿ ತೊಕ್ಕೊಟ್ಟುಡು ನಡೆತದಂಡ ಜವನಗೆ ಇರುವ ವರ್ಷ ಪ್ರಾಯ ಆದಿತ್ತಂಡ. ಹೊಸ ಜವಳಿ ಅಂಗಡಿ ಸುರುಮಲ್ಪನ ಖುಷಿ ಬೊಕ್ಕ ಮಸರೊಡಿತ್ತಿನ ಜವನೆವರಿ ಸಜ್ಜೆ ಹೊಂದಿತ್ತಿನ ಅಂಗಡಿಡೆ ಕರೆಂಟ್ ತಾಗದ ಜೀವ ಕಳೆವನ್ನ ಬೇಜಾರದ ಸಂಗತಿ ಉಳ್ಳಾಲ ತಾಲೂಕದ ತೊಕ್ಕೊಟ್ಟುಡು ನಡೆತದಂಡ. ಪಜೀರ್ ಬೆಂಗೋಡಿ ಪದವ ಮೂಲದ ಇತ್ತೆ ಕುಡ್ಲದ ಪಾಂಡೇಶ್ವರೋಡು ವಾಸಮಂತೊಂದುಪ್ಪನ 20 ವರ್ಷ ಪ್ರಾಯದ ಸಲ್ಮಾನ್ ಫಾರಿಸ್ ತೀರ್ನ ಜವನೆ ಆದಿತ್ತದ ತೊಕ್ಕೊಟ್ಟದ ಸ್ಮಾರ್ಟ್ ಸಿಟಿ ವಾಣಿಜ್ಯ ಕಟೋನೋಡು ಸಲ್ಮಾನ್ ಫಾರಿಸ್ ಯಜಮಾನಿಕೆಡು ಹೊಸ ಜವಳಿ ಅಂಗಡಿ ಒಂದುವೆ ಶುಕ್ರಾರ ಉದಿಪನ ಆಹಿರೆತ್ತಣ ಅಂಚಾದ ಅಂಗಡಿದ ಉಲಮೆ ವಿನ್ಯಾಸದ ಕೆಲಸ ಐತಾರಲ ಎಲೆಕ್ಟ್ರಿಷಿಯನ್ ಕೆಲಸ ರಬಸ್ಸುಡು ನಡ್ತೊಂದಿತ್ತಂಡ. ಐತಾರ ನಡು ರಾತ್ರಿ 1:30 ಗಂಟೆಗೆ ಸಲ್ಮಾನ್ಗೆ ಕರೆಂಟ್ ಶಾಕ್ ಆತಂಡ. ಅಂಗಡ್ದ ಉಲ ಇತ್ತಿನ ಕೆಲಸದ ಕುಲ ಪಗನೆರೆನ್ ರಿಕ್ಷೋಡು ದೇರ್ಲ ಕಟ್ಟದ ಖಾಸಗಿ ಆಸ್ಪತ್ರೆ ಕೊನುಂಡಲ ಆಸ್ಪತ್ರೆ ಮುಟ್ಟೋಡು ದುಂಬೆ ಜೀವ ಪೋತುಂಡೊಂದು ತೆರೆದು ಬೈದಂಡ. ಉಳ್ಳಾಲ ಪೊಲೀಸರ ಜಾಗೆಗೆ ಬರ್ತದ ಸಂಗತಿ ಪಿಂದೊಂದೇರ. ದೇವಸ್ಥಾನದ ಗುಂಡೊಡ್ದುಲ ಹೆಚ್ಚ ಭಕ್ತರನ ಹೃದಯಡು
ಚಾಮುಂಡೇಶ್ವರಿ ನೆಲೆಯೂರ್ವೆರಂದ ಶ್ರೀಧಾಮ ಮಾಂಡ್ಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಪಂತೆರ ಬಡಗಬುಳ್ಳೂರ್ದ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ಬ್ರಹ್ಮ ಕಲಶದ ಧಾರ್ಮಿಕ ಸಭೆಟ್ ಆಶೀರ್ವಚನ ಕೊರಿಯರ. ಬಂಟ್ವಾಳ ತಾಲೂಕು ಬಡಗಬುಳ್ಳೂರ್ದ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನಡು ಐಥರ ಬ್ರಹ್ಮಕಲಶದ ಧಾರ್ಮಿಕ ಸಭೆ ನಡೆತಂಡು. ಬ್ರಹ್ಮಕಲಶ ಸಮಿತಿ ಪ್ರಧಾನ ಕಾರ್ಯಂತರ ದೇವಪ್ಪ ಪೂಜಾರಿ ಬಾಳಿಕೆ ಎತ್ಕೊಂಡೇರ. ಬ್ರಹ್ಮಕಲಶ ಸಮಿತಿ ಗುರ್ಕಾರ್ಯರ ರಘು ಎಲ್ ಶೆಟ್ಟಿ ಗುರ್ಕಾರ್ಮಿಡ ಧಾರ್ಮಿಕ ಸಭೆ ಉದಿಪನಾಂಡ್. ಶ್ರೀಧಾಮ ಮಾಣಿಲ ದುರ್ಗಾ ಮಹಾಲಕ್ಷ್ಮಿ ದೇವಸ್ಥಾನದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ಕೊಡದು ದೇವಸ್ಥಾನದ ಗುಂಡುರ್ದುಲ ಹೆಚ್ಚಾದ ಭಕ್ತರನ ಹೃದಯಡು ಚಾಮುಂಡೇಶ್ವರಿ ನೆಲೆ ಉರ್ತುಪ್ಪುಯರ ಎಡ್ಡೆ ಕೆಲಸದ ಪಿರವು ದೇವರು ಉಪ್ಪುಯರ್ ಪನ್ಪನೇಕ ಸಾಕ್ಷಿ ಈ ಕ್ಷೇತ್ರ ಅಂದು ಪಂಡ್ಯರ. ದುಂಬುದ ಮಂತ್ರಿ ಬಿ ರಮಾನಾಥ್ ರೈ ಪಾತೆಡ್ದು ಪತ್ತಪ್ಪೆ ಜೋಕುಲ್ ಸೇಡ್ದು ಮುಲ್ಪ ಪರಿವರ್ತನೆ ಮಲ್ದೆರ ಮಾತರಿಗ್ಲ ಎಡ್ಡೆ ಬೈಕ್ವೆ ಅಂದು ಪಂಡ್ಯರ. ಬಂಟ್ವಾಳದ ಶಾಸಕರ ರಾಜೇಶ್ ನಾಯ್ಕ್ ಸೇರ್ನಂಚ ಭಿನ್ನೆರ್ ಪಾತೆಡ್ದು ಎಡ್ಡೆ ಬೈಕ್ಯರ. ದೇವಸ್ಥಾನದ ಸೇವಾಕರ್ತರಿಗೆ ಸಮ್ಮನದ ಮರ್ಯಾದೆ ಮಲ್ತೆರ. ದೇವಸ್ಥಾನದ ತಾಪಕೆರ್ನ ಬಿಡಿದಿ ಶಾರದಾ ಸದಾಶಿವ ಕರ್ಕೆರ ಮಧುಗಿರಿ ಶ್ರೀ ಸಾಮ್ರಾಜ್ಯ ಲಕ್ಷ್ಮೀ ಮಹಾಸಂಸ್ಥಾನದ ಕೃಪಾನಿಧಿ ಗುರೂಜಿ ತಪೋನಿಧಿ ಬಾಬಾ ವಿಠಲಗಿರಿ ಮಹಾರಾಜ್ ಬಡಗಬಳ್ಳೂರು ಗ್ರಾಮ ಪಂಚಾಯತ್ ಗುರುಕಾರ್ದೆ ರೂಪ ಶ್ರೀನಾರಾಯಣ ನಾಯ್ಕ ಪುರಾಲ್ದ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಸರರ ಡಾಕ್ಟರ್ ಮಂಜಯ್ಯ ಶೆಟ್ಟಿ ಭರತ್ ಬಂಗ್ಯರ ಮುಂಜೆ ಧೀರಜ ನಾಯಕ್ ದುಂಬದ ಮೇಯರ್ ಭಾಸ್ಕರಕ್ಕೆ ಸಜಿಪ ಮುನ್ನೂರ್ ಮೋಟೆದಾರರನ ಸೇವಾ ಸಹಕಾರಿ ಸಂಘದ ಗುರುಕಾರ್ಯರ ಸಂಜೀವ ಪೂಜಾರಿ ಟ್ರಸ್ಟ್ ಗುರುಕಾರ್ಯರ ವಸಂತ ಎಂ ಬಳ್ಳೂರು ಕಾರ್ಯಗುರುಕಾರ್ಯರು ಸಂದೀಪ್ ಸದಾಶಿವ ಬಳ್ಳೂರು ಜೀರ್ಣೋದ್ಧಾರ ಸಮಿತಿ ಪ್ರಧಾನ ಕಾರ್ಯಂತರ ಚಂದ್ರಹಾಸ ಪಲ್ಲಿಪಾಡಿ ಪಾಲ್ಗೊಂಡರ. ಟ್ರಸ್ಟಿ ಶಶಿಕಿರಣ್ ಸೊಲ್ಮೆ ಸಂದಾಯರ ಪ್ರವೀಣ್ ಎಸ್ ಕುಂಪಲ ಕಾರ್ಯಕ್ರಮ ಸುಧಾರ್ತಿರ. ಅಪ್ಪೇನು ಒಲಿಪೊಡುಂದ ಅಂದ ವೇದಧ್ಯಾನ ಮಂಡಿತದೆ ಪಂಡಿತ ಪಾಲ್ಮೇರಿ ರಾವುಡು ಬಂದದಾಲಜ್ ಮುಗ್ಧ ಭಕ್ತಿಗೆ ಅಪ್ಪೆ ಬಾರಿ ಬೇಗ ಒಲಿಯು ನಾನು ಆಲ್ ಅವೇನು ಒವೆಲ್ನ ತೂಪುಜಲ್ ಆಲ್ ಒಂಜೇನೆ ತೂಪುನಿ ಭಕ್ತನ ಹೃದಯಡಿ ಯಾನಿ ಏತು ಕುಲ್ಲೋಲಿನ್ ಆಲ್ ಗರ್ಭಗುಡಿಡ್ಲ ಜಾಸ್ತಿ ಹೃದಯಡು ಕುಲ್ಲು ನಾನು ಅಂಚಿನ ಶಕ್ತಿ ದೇವೇರು ಐಕಂದು ದೇವೇರೆಂದು ಪುದರ್ದೀರು ಜಗತ್ತು ದೇವೇರು ಪನ್ಪುನ ಗರ್ಭಗುಡಿಡು ಮಾತ್ರ ಅತ್ತು ಪ್ರತಿ ಒಂಜಿ ನರಮಣೆನ ಉಡಲಿಡ್ಲ ಕುಲ್ಲರ ಸಾಮರ್ಥ್ಯ ಎತ್ತಿನಾರು ದೇವೇರು ಎಲ್ಲೇ ಮಟ್ಟಡಿತ್ರಂಜಿ ಮೂಲ ವ್ಯವಸ್ಥೆಪ್ಪನ ಕಾಲೊಡ್ದು ನೀನು ಬರೋದಲ್ಲ ಇನ್ನು ಮುಟ್ಟ ಬರ್ಪುಣ ಅವಕಾಶ ಆಯ್ತು. ಅನೇಕ ಸಂದರ್ಭಗಳು ಬೇತೆ ಬೇತೆ ಸಂದರ್ಭಡ್ಲ ಇನಿ ಬರ್ಪುನಂಚಿನ ಸಂದರ್ಭ ಆತನಿ ಇನಿ ಊರ್ದಕ್ಕಲಿ ಪತ್ತಪ್ಪಿ ಜೋಕುಲು ಒಟ್ಟಾದ ಮಾತಿರಲ್ಲ ಇತ್ತ ಒಂಜಿ ನೇತೃತ್ವ ವಹಿಸೊಂದು ಕೆಲಸ ಪೊರ್ಲ ಗಂಟೆ ಆತನು ಪನ್ನ ಪಾತ್ರನ ಪಡೆದು ಕುಡ್ಲದ ಎಜೆ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸ್ಡ್ ಸೋಮವಾರ ನ್ಯಾಷನಲ್ ಫಿರಿಯೋಡೆಂಟಿಸ್ಟ್ ದಿನಾಚರಣೆ ನಡೆತಂಡು. ವೈದ್ಯರಿಗೆ ಸ್ವಂತ ರಕ್ಷಣಾ ತರಬೇತಿಯನ್ನು ಕೊರಿಯರ. ಕುಡ್ಲದ ಎಜೆ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸಸ್ ಬೊಕ ಫಿರಿಯೋಡೆಂಟಿಕ್ಸ್ ಆ್ಯಂಡ್ ಇಂಪ್ಲಾಟಾಲಜಿ ವಿಭಾಗದ ನಿಲೆಟ್ ಇಂಡಿಯನ್ ಸೊಸೈಟಿ ಆಫ್ ಫಿರಿಯೋಡಾಂಟಾಲಜಿ ಆ್ಯಂಡ್ ಇಂಪ್ಲಾಟಾಲಜಿ ಬೊಕ ಗ್ಯಾನ್ ಸಿಡಿಎಸ್ಎಲ್ ಜತೆ ಸಿರಿಗಿಡ ನ್ಯಾಷನಲ್ ಪೆರಿಯೋಡಾಂಟಿಸ್ಟ್ ದಿನಾಚರಣೆ ಸೋಮವಾರ ನಡೆತಂಡ. ಇಂದ ತಲಕ್ಕೋಡು ಇಂಡಿಯನ್ ಅಕಾಡೆಮಿ ಆಫ್ ಮಾರ್ಷಲ್ ಆರ್ಟ್ಸ್ ದ ನಿಲೆಟ್ ಕುಡ್ಲದ ಎಜೆ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸ್ಡ್ ವೈದ್ಯರಿಗೆ ಸ್ವಂತ ರಕ್ಷಣದ ತರಬೇತಿ ಕೊರಿಯರ. ಇಂಡಿಯನ್ ಅಕಾಡೆಮಿ ಆಫ್ ಮಾರ್ಷಲ್ ಆರ್ಟ್ಸ್ ಕೂಟದ ನಾಯಕಿ ಬೊಕ್ಕ ಬ್ಲ್ಯಾಕ್ ಬೆಲ್ಟ್ ಗೆಂದಿದಿನ ಡಾಕ್ಟರ್ ರಾಹುಲ್ ತೋನ್ಸೆ ಗಣೇಶ್ ಬೊಕ್ಕ ಅರೆನ ಕೂಟದಕ್ಲು ತರಬೇತಿ ಕೊರಿಯರ. ಎಜೆ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸಸ್ದ ಕೆಲಸದಕ್ಲು ಬೊಕ್ಕ ಕಲ್ಪನಕ್ಲಿಗೆ ಸ್ವಂತ ರಕ್ಷಣದ ಮಾಹಿತಿ ಬೊಕ್ಕ ಪ್ರಾಥಮಿಕ ತರಬೇತಿಯನ್ನು ಕೊರಿಯರ. ಸಂಸ್ಥೆದ ಪರವಾದ ಪ್ರಿನ್ಸಿಪಾಲರ ಡಾಕ್ಟರ್ ನೀಲನ್ ಶೆಟ್ಟಿ, ವಿಭಾಗ ಮುಖ್ಯಸ್ಥರ ಡಾಕ್ಟರ್ ನಂದಿನಿ ಮಂಜುನಾಥ, ಡಾಕ್ಟರ್ ಮಂಜುನಾಥ ರೈ, ಡಾಕ್ಟರ್ ಅಫ್ತಾಬ್, ಡಾಕ್ಟರ್ ಶಮೀಳಾ, ಡಾಕ್ಟರ್ ಕೃತಿಕಾ, ಡಾಕ್ಟರ್ ಪೂಜಾ ಪಾಲ್ದಿತೊಂಡ್ಯರ. ಇಂಡಿಯನ್ ಅಕಾಡೆಮಿ ಆಫ್ ಮಾರ್ಷಲ್ ಆರ್ಟ್ಸ್ ದ ನಿಲೆಟ್ ಕೂಟದ ನಾಯಕಿ ಬೊಕ ಬ್ಲ್ಯಾಕ್ ಬೆಲ್ಟ್ ಗೆಂದಿದಿನ ಡಾಕ್ಟರ್ ರಾಹುಲ್ ತೋನ್ಸಿ ಗಣೇಶ್, ಬ್ಲ್ಯಾಕ್ ಬೆಲ್ಟ್ ಗೆಂದಿದಿನ ಸೂರಜ್ ಶೆಟ್ಟಿ, ಸುರೇಶ್ ಶೆಟ್ಟಿ, ನೀಲ್ ಸ್ಟೀಫನ್ ವೇಗಸ್, ಡಾಕ್ಟರ್ ಹಸೀರ್, ಬ್ರೌನ್ ಬೆಲ್ಟ್ ಗೆಂದಿದಿನ ಗೌರಂಗ್ ಸಾಯಿ ಈ ಪೊರ್ತಡಿತ್ತೆರ. The palm, condition the fingers, the push-ups. Yeah, see? This is the simple how we practice. Yeah. Can you imagine dentist? You're actually saving your entire body here. If somebody is attacking, attack. This they're hitting this. We turn it and use it. How we can attack the enemy. Actually, you have to be in a defensive position and then we take it on. ಇವತ್ತು ನಾವು ಎಜೆ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸಸಲ್ಲಿ ಪೆರಿಡಾಂಟಾಲಜಿ ವಿಭಾಗ ಅದರಲ್ಲಿ ನಾವು ಅವರ ಪೆರಿಡಾಂಟಾಲಜಿ ಡೇ ಅಂತ ಹೇಳಿ ಇವತ್ತು ಆಚರಿಸಲಾಗಿದೆ. ಅದರಲ್ಲಿ ನಾವು ಸೆಲ್ಫ್ ಡಿಫೆನ್ಸ್ ಫಾರ್ ಡಾಕ್ಟರ್ಸ್ ಒಂದು ಟಾಪಿಕ್, ಅದರ ವಿಷಯ ನಾವು ಸ್ವಲ್ಪ ಟ್ರೈನಿಂಗ್ ಕೊಟ್ಟಿದ್ದೇವೆ. ಅಂದರೆ ಈಗಿನ ಕಾಲದಲ್ಲಿ
ಎಲ್ಲರೂ ಸ್ವಲ್ಪ ಜಾಗೃತಿ ಇರಬೇಕು. ಅದರಲ್ಲಿ ಡಾಕ್ಟರ್ಸ್ ಕೂಡ ಜಾಗೃತಿ ಇರಬೇಕು. ಅವರಿಗೆ ಸ್ವಲ್ಪ ಸೆಲ್ಫ್ ಡಿಫೆನ್ಸ್, ಫಿಸಿಕಲ್ ಮೆಂಟಲ್ ರೆಡಿನೆಸ್ ಅಂತ ಇರಬೇಕು ಅವರಿಗೆ. ಅದಕ್ಕೆ ಸೆಲ್ಫ್ ಡಿಫೆನ್ಸ್ ಫಾರ್ ಡಾಕ್ಟರ್ಸ್ ಈ ಟಾಪಿಕ್ ವಿಷಯ ನಾವು ಸ್ವಲ್ಪ ಟ್ರೈನಿಂಗ್ ಕೊಟ್ಟಿದ್ದೇವೆ. 1.5 ಗಂಟೆ ನಮ್ಮ ಇಡೀ ಟೀಮ್ ಇಂಡಿಯನ್ ಅಕಾಡೆಮಿ ಆಫ್ ಮಾರ್ಷಲ್ ಆರ್ಟ್ಸ್ ಲಕ್ಷ್ಮೀಕಾಂತ್ ಕೆ ಅವರ ಅಡಿಯಲ್ಲಿ ನಾವು ಟ್ರೈನಿಂಗ್ ಕೊಟ್ಟಿದ್ದೇವೆ. ಅದರಲ್ಲಿ ನಾವು ಮಾತಾಡುವ ರೀತಿ ಹೇಗಿರಬೇಕು, ಒಬ್ಬರು ಬೊಬ್ಬೆ ಹೊಡೆದ್ರೆ ನಾವು ಹೇಗೆ ಸ್ವಲ್ಪ ತಾಳ್ಮೆಯಲ್ಲಿ ಹೇಗೆ ಮಾತಾಡಬೇಕು, ಅವಾಯ್ಡ್ ಮಾಡಬೇಕು, ಹೇಗೆ ಜಗಳನ್ನ ಅವಾಯ್ಡ್ ಮಾಡಬೇಕು, ಹಾಗೆ ಅವಾಯ್ಡ್ ಮಾಡಲಿಕ್ಕೆ ಆಗದಿದ್ದರೆ ಹೇಗೆ ನಾವು ರೆಡಿ ಇರಬೇಕು, ಎಲ್ಲ ಸಿಚುವೇಶನ್ಗೆ ನಾವು ಹೇಗೆ ರೆಡಿ ಇರಬೇಕಂತ ನಾವು ಇವತ್ತಿನ ಕ್ಲಾಸಲ್ಲಿ ನಾವು ಹೇಳಿದ್ದೇವೆ. ಇದು ಸೆಲ್ಫ್ ಡಿಫೆನ್ಸ್ ಫಾರ್ ಡಾಕ್ಟರ್ಸ್, ಎಲ್ಲರೂ ಮಾಡ್ಬೋದು, ಎಲ್ಲ ಡಾಕ್ಟರ್ಸಿಗೆ ಇದು ರೆಡಿ. ಇಂಡಿಯನ್ ಅಕಾಡೆಮಿ ಆಫ್ ಮಾರ್ಷಲ್ ಆರ್ಟ್ಸ್ ಅವರ ವತಿಯಿಂದ ನಾವು ಟ್ರೈನಿಂಗ್ ಕೊಟ್ಟಿದ್ದೇವೆ. ಕೇರಳದ ಮುತ್ತಪ್ಪನ್ ದೈವಗೂ ನಾಯಿಲೆಡ ಭಾರಿ ಪ್ರೀತಿಯಿಂದ ಪನ್ಪನಂಚ ಪರಚನ ಕಡವು ಕ್ಷೇತ್ರಡು ನಾಯದ ಮೂರ್ತಿ ಬಕ ಜೀವದ ನಾಯಿಲು ಪುನೆಂತು ಒಲೆ ಐಕ ಸಾಕ್ಷಿಯಿಂದ ಪನ್ಪನಂಚ ಶಕ್ತಿನಗರದ ಮುತ್ತಪ್ಪ ಕ್ಷೇತ್ರಡು ಕಾರ್ಯಕ್ರಮದ ವೇದಿಕೆಗೆ ನಾಯಿ ಒಂಜಿ ಪೊಗ್ಗದು ಕೊಲ್ಲುದು ಸೋಜಿಗ ಉಂಡು ಮಲ್ತಿನ ಸಂಗತಿ ನಡೆದುದಂಡ. ಕುಡ್ಲ ಶಕ್ತಿನಗರದ ಶ್ರೀ ಮುತ್ತಪ್ಪನ್ ಕ್ಷೇತ್ರಡು ತಂತ್ರಿ ಪೂಂತೋಟത്തിൽ ಪುಡವರ್ ಪರಮೇಶ್ವರನ್ ಪೌರಾಹಿತ್ಯುಡು ಐತಾರ ಕಾಂಡೆ ಪೆರಪ ಪ್ರತಿಷ್ಠೆ ಬೊಕ್ಕ ಬ್ರಹ್ಮ ಕಲಶ ಗೌಜಿಡ್ ನಡತಂಡು. ಮುತ್ತಪ್ಪನ್ ದೈವಗು ನಾಯಿ ಬಾರಿ ಪ್ರೀತಿದ ಮುರ್ಗಾದಿತದ ಮುತ್ತಪ್ಪನ್ ಮೂಲ ಕ್ಷೇತ್ರ ಆದುಪುನ ಕೇರಳ ಕಣ್ಣೂರದ ಪರಶಿನ ಕಡವುಡುಪುನ ಕ್ಷೇತ್ರದ ಪಿದೈ ನಾಯದ ಮೂರ್ತಿತದ ಕ್ಷೇತ್ರದ ಉಲೈಲ ಪಾಕ ನಾಯಿಲು ಪುನೆಂತುವಲೆ ಮುತ್ತಪ್ಪನ್ ದೈವದ ನಾಯಿಲನ ಮಿತ್ತದ ಪ್ರೀತಿಗ ಸಾಕ್ಷಿಯಿಂದ ಪನ್ಪನಂಚ ಬ್ರಹ್ಮ ಕಲಶದ ದುಮ್ಮನಾನಿ ಧಾರ್ಮಿಕ ಸಭೆತ ಪೊರ್ತುಡು ನಾಯಿ ಒಂಜು ಊಲಿತ್ತಣದ ಅನ್ನ ಬತ್ತದ ವೇದಿಕೆ ಹಿಡಿದುಕೊಳ್ಳುದು ಮಾತರೆಗ್ಲ ಆಚಿರಾಪನಂಚ ಮಲ್ದಂಡ. ಶಕ್ತಿನಗರ ಮುತ್ತಪ್ಪ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿದ ಮರ್ಯಾದೆ ಗುರುಕಾರ್ಯ ರಮೋನಪ್ಪ ಭಂಡಾರಿ ಭಾಷಣ ಮುಗಿತದ ಭಾರತ್ ಮಾತಾ ಕಿ ಜೈ ಮುತ್ತಪ್ಪನ್ ಕಿ ಜೈ ಪಂಡಿ ಸಾತಗ ನಾಯಿ ಧಾರ್ಮಿಕ ಸಭೆತ ಚಾವಡಿಗೆ ಬತ್ತದು ಕುಲ್ಲುದು ಸೋಜಿಗ ಉಂಡು ಮಲ್ದಂಡ. ಶಕ್ತಿಶಾಲಿ ದೈವ ಮುತ್ತಪ್ಪ ಸ್ವಾಮಿಗೆ, ಶಕ್ತಿಶಾಲಿ ದೈವ ಮುತ್ತಪ್ಪ ಸ್ವಾಮಿಗೆ. ಮುತ್ತಪ್ಪನ ವಾಹನ ನಾಯಿ ಬತ್ತ ನಡಿ ತೊಳೆ ಮುತ್ತಪ್ಪ ಘೋಷಣೆ ಮಾಮ ನಾಯಿ ಬತ್ತಂಡು ನಿಕ್ಲೆ ಆತಲ ಗೊತ್ತಾ ಪೂಜ ಶಕ್ತಿ ಆತುಂಡು ಮುತ್ತಪ್ಪಗಂದು ಎಲ್ಲ ನಾಯಿನವ ಮುತ್ತಪ್ಪನ ವಾಹನನೇ ನಾಯಿ. ಮುತ್ತಪ್ಪೊಟ್ಟಿಗೆ ಸಾಪಾಟಿ ಇತ್ತರಾಗಲು ಆಯ ನಾಯಿ. ಆ ನಾಯಿ ಮುತ್ತಪ್ಪೆ ಪ್ರಸಾರ ಮಂದಿರ ಪೋನಾಗ ಆಯಟ್ಟಿಗೆ ನಾಯಿಲ ಪೋಂತನಿಗೆ ರಡ್ಡು ಆ ನಾಯಿ ತೊಲೆ ಕೊಲ್ಲೊಂಡು ಗಟ್ಟಿ ತೊಲೆ ಆಣ್ಲ ನಂಗೆ ಅರ್ಥ ಪೂಜದ ಮುತ್ತಪ್ಪನ ಶಕ್ತಿ ಒಳ್ಳೆ ಗೊತ್ತಾಡದ ಅಂತ ಹೇಳಿದವ್ರ ನಾವು ಮಾತಾ ಆ ಬಗ್ಗೆ ವಿಶೇಷ ಗಮನ ಕೊರಕ ನಾಯಿ ಮುತ್ತಪ್ಪನ ಒಂಜಿ ಸೈನ್ಯ ಅಧಿಕಾರ ಲೆಕ್ಕತನ ರಡ್ಡು ನಾಯಿ ಮುತ್ತಪ್ಪನ ಆಮೇಲೆ ಇಮೇಟು ಪೋಂತನಿಗೆ ಅಪ್ಪ ಅವ ಬುರ್ರೆ ಅಣ್ಣಗೆ ಪಂಡ್ರೆ ಅಂಡ್ ಎಕಡೆ ಪಂಡೆಗೆ ನಾಯೇ ಬತ್ತತೆ ತೊಯ್ಪ ಅದಕ್ಕೊಂದು ನಾಯಿ ಬತ್ತು ಕೊಯ್ಪಂಡು ರಡ್ಡು ನಾಯಿಲು ಅಂಚೆ ಹಿಡಿದು ಅಂಚೆ ಹಿಡಿದು ಮುತ್ತಪ್ಪೆ ಶಕ್ತಿನಿ ಪ್ರದರ್ಶನ ಪಂಚ ಕೆಲಸ ಏನು ಎಂಚಿನ ಅಂತ ತೊಯ್ಪನ ಕೆಲಸ ಬಂದಿದೆ ಆ ನಾಯಿದ ಮೂಲಕ. ಆ ನಾಯಿಗೆ ಒಣಸು ಮಾಡಂದೆ ಮುತ್ತಪ್ಪಗೆ ಒಣಸು ಜಾಣಿಗೆ ಶುರು ನಾಯಿಗೆ ಪಾಡೋಡು ಆಯ್ತು ಮುತ್ತಪ್ಪಗೆ ಪ್ರಸಾದ ಅಂಚೆ ಹೇಳಿದವ್ರ ನಾವು ಮಾತಿರಲ್ಲ ಆ ಮುತ್ತಪ್ಪನ ಭಕ್ತಿಯರ ಆದ ಕೆಲಸ ಮಾಡ್ಬೇಕಂದ್ರೆ ಪಣ್ಣಂದು ನಂಗೆ ಆ ಮುತ್ತಪ್ಪೆ ಮಾತ ಶಕ್ತಿ ಧೈರ್ಯ ಸಾಮರ್ಥ್ಯ ಐಶ್ವರ್ಯ ಆಯುಷ್ಯ ಮಾತ ಕೊರಡಿದ ಪಣ್ಣಂದು. ಜೈ ಹಿಂದ್. ಕುಡ್ಲದ ಜಪ್ಪು ಗುಡ್ಡೆಗುತ್ತು ಚಾವಡಿಯಲ್ಲೋ ಕೆಲ್ಬಕ ಧರ್ಮ ದೈವಲೆನ ಪಿರಪ್ರತಿಷ್ಠದಲ್ಲೇ ಕೂಡ ಇತರ ರಾತ್ರಿ ಮೊಂಡಿತಾಯ ವೈದ್ಯನಾಥ ಸಾರಳ ಜುಮಾದಿ ಬಂಟ ಕಾಂತೇರಿ ಜುಮಾದಿ ಬಂಟ ದೈವಲೆಗ ಧರ್ಮ ನೇಮ ಕೊರಿಯರು. ಕುಟ್ಲದ ಜಪ್ಪು ಗುಡ್ಡೆಗುತ್ತು ಚಾವಡಿ ಇಲ್ಲದ ಒಕ್ಕೆಲ ಮುಂಡಿತಾಯ ವೈದ್ಯನಾಥ ಬಕ ಪರಿವಾರ ಧರ್ಮ ದೈವಲೆನ ಪೆರಪ ಪ್ರತಿಷ್ಠೆ ಬಕ ಧರ್ಮ ನೇಮದ ಕಾರ್ಯಲು ಫೆಬ್ರವರಿ 25 ಮಟ್ಟ ನಡತೊಂದುಂಡು. ಐತಾರ ಇಲ್ಲು ಒಕ್ಕೆಲು ಬಕ ಧರ್ಮ ದೈವಲೆನ ಪೆರ ಪ್ರತಿಷ್ಠೆ ನಡಪಾಯಿನ ಲೆಕ್ಕೊಡು ಧರ್ಮ ನೇಮ ಆಟನೆ ಮಲ್ತದಿತ್ತೆರ. ಪುಲ್ಯ ಕಾಂಡೆ ಕರ್ಬಿಸ್ತಾನೊಡ್ದು ಮುಂಡಿತಾಯ ವೈದ್ಯನಾಥ ಬಕ ಪರಿವಾರ ದೈವಲೆನ ಭಂಡಾರ ಪಿದಾಡ್ದು ಜಪ್ಪು ಗುಡ್ಡೆ ಗುತ್ತುಗು ಬತದಿತ್ತದ ಬೈಯರ್ದ ರಾತ್ರಿಡೀ ಮುಂಡಿತಾಯ ವೈದ್ಯನಾಥ ಸರಾಳ ಜುಮಾದಿ ಬಂಟ ಕಾಂತಿರಿ ಜುಮಾದಿ ಬಂಟ ಬೊಕ್ಕ ಪರಿವಾರ ದೈವಲೆಗ ಧರ್ಮ ನೇಮ ಕೊಡ್ದು ಇಂಬ ನಟ್ಟೊಂಡೆರ. ಊರು ಪರ ಊರ್ಲೆನ ಭಕ್ತರು ಪಾಲ್ದೊಂಡೆರ. ಜಪ್ಪುಗುಡ್ಡೆ ಗುತ್ತು ಪಟ್ಟದ ಯಜಮಾನ್ಯರು ಸುಬ್ಬಯ್ಯ ಬಂಡ್ರಿಯಾಲ್ ಬೊಕ್ಕ ಕುಟುಂಬ ಮಂಗಳೂರು ಹೋಬಳಿ ಮನೆತನದಕ್ಲು ಮಾಗಣದ ಗುತ್ತು ಮನೆತನದಕ್ಲು ಈ ಪೊರ್ತುಡಿಕ್ತೆರ.
ಕುಡ್ಲದ ಉರ್ವ ತಂತ್ರಿಲೆಯಿಂದ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನಡು ಫೆಬ್ರವರಿ 17 23 ಅಷ್ಟಬಂಧ ಬ್ರಹ್ಮಕಲಶ ಗೌಜಡ್ ನಡತಂಡ ಸೋಮವಾರ ಶತರುದ್ರಾಭಿಷೇಕ ನಡತಂಡ ಕುಡ್ಲ ಉರ್ವ ತಂತ್ರಿಲೆಯಿಂದ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನಡು ಫೆಬ್ರವರಿ 17 23 ಅಷ್ಟಬಂಧ ಬ್ರಹ್ಮಕಲಶ ಗೌಜಡ್ ನಡತಂಡ ಇಂದತ ಒಟ್ಟುಗು ಶತರುದ್ರಾಭಿಷೇಕ ರಂಗಪೂಜೆ ದೈವಂದೆರ ಸುತ್ತಮುತ್ತ ಊರ್ಲಿನ ದಿಂಜ ಜನ ಭಕ್ತಿರ ದೇವಸ್ಥಾನಗೂ ಬರಂದುಲ್ಲೆರ ಬ್ರಹ್ಮಕಲಶದಲ್ಲ ಕೂಡ ನಿಚ್ಚಲ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ದೈವಂದೆರ ಸೋಮವಾರ ಪುಲ್ಯ ಕಾಂಡೆ 5 ಗಂಟೆಗೆ ಏಕಾದಶ ದ್ರವ್ಯ ಕಲಶ ಪ್ರತಿಷ್ಠೆ ಆದ ಶತರುದ್ರಾಭಿಷೇಕ ಶುರುವಾಂಡ್ ದ್ವಾದಶ ನಾರಿಕೇಳ ಮಂಗಳ ಗಣಯ ಅಶ್ಲೇಷ ಬಲಿ ಇಂಚ ಧಾರ್ಮಿಕ ಬೇತೆ ಬೇತೆ ಕಾರ್ಯಕ್ರಮ ನಡತಂಡ ಹಿಡಿದು ಬೊಕ್ಕ ಮಹಾನ್ಯಾಸ ಕಲಶಾಭಿಷೇಕ ನಡಪಾಯಿರ ಕುಡ್ಲದ ಮರೋಳಿ ಅಲಂಕಾರದ ಶ್ರೀ ಜ್ವಾಲಾ ಮಹಾಮಾಯಿ ಕಾಲಭೈರವ ದೇವಸ್ಥಾನದ ಬ್ರಹ್ಮಕಲಶದಲ್ಲಿ ಕೂಡ ಧಾರ್ಮಿಕ ಸಭೆನ ನಡಪಾದಿತ್ಯರ ಅವಗಡ್ ಫೀರ್ ರಾಜೇಶ್ ನಾಥ್ ಗುರೂಜಿ ಬೊಕ ಯೋಗಿ ನಿವೃತ್ತನಾಥ ಅಘೋರಿ ಬಾಬಾ ಆಶೀರ್ವಚನ ಕೊರಿಯರ ಕುಡ್ಲದ ಮರೋಳಿ ಅಲಂಕಾರದ ಶ್ರೀ ಜ್ವಾಲಾ ಮಹಾಮಾಯಿ ಕಾಲಭೈರವ ದೇವಸ್ಥಾನದ ಬ್ರಹ್ಮಕಲಶದಲ್ಲಿ ಕೂಡ ಧಾರ್ಮಿಕ ಸಭೆ ಅಟ್ಟಣೆ ಮಾಡ್ತದಿತ್ತರ ದೇವಸ್ಥಾನ ಆಡಳಿತ ಮಂಡಳಿ ಪ್ರಧಾನ ಕಾರ್ಯಂತರ ವಾಸುದೇವ ಎಂ ಮರೋಳಿ ಮಾತ್ರ ನೆತ್ಕೊಂಡಿರ ವೀಣಾ ಗಣೇಶ್ ಸುರುತ್ತ ಪಾತ್ರ ಪಂಡದ ಕ್ಷೇತ್ರದ ಬಕೀಟ ಇವರ ಕುರಿಯರ ಪುರೋಹಿತರ ಡಾಕ್ಟರ್ ಶ್ರೀನಿವಾಸ ಭಟ್ ಧಾರ್ಮಿಕ ಉಪನ್ಯಾಸ ಕೊಡ್ದು ಒಂಜಿ ಯಜ್ಞ ಸುರುವಾಪನ್ ಪಂಡ ಸಭೆಯನ್ನು ಶ್ರದ್ಧೆದ ಕಡೆ ಕೊನೋಡು ಅಪ್ಪೆಡ ಶ್ರದ್ಧೆಂತು ಓಡು ಅರಿಡ ಒವ್ವೆ ಆಸೆ ಬಯಕುನ ಉಪ್ಪುಜಿ ಅಂಚನೆ ಶ್ರದ್ಧಾ ಭಕ್ತಿಡ ಪ್ರೀತಿಡ ಅಪ್ಪೆ ಜ್ವಾಲಾ ಮಹಾಮಯಿನ ಆರಾಧನೆ ಮಲ್ಪಡೊಂದು ಪಂಡ್ಯರ ಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಯೋಗೀಶ್ವರ ಸಿದ್ಧಮಠ ಮರ್ಕಂಜದ ಧರ್ಮದರ್ಶಿ ಅವಗಡ್ ಪೀರ್ ರಾಜೇಶ್ ನಾಥ ಗುರೂಜಿ ಬಕ ವಿಜಯಪುರದ ಶ್ರೀ ಗುರು ಗೋರಕ್ಷನಾಥ ಮಠದ ಶ್ರೀ ಯೋಗಿ ನಿವೃತ್ತಿನಾಥ ಗೋರಿ ಬಾಬಾ ಆಶೀರ್ವಚನ ಕೊರಿಯರ ದೇವಸ್ಥಾನಗ ರೆಡ್ಡೆ ಸೇವೆ ಸಂದಾಯ ನಕ್ಲಿಗ ಆಡಳಿತ ಮಂಡಳಿದ ಪ್ರಧಾನ ಕಾರ್ಯಂತರ ವಾಸುದೇವ ಮರುಳಿ ಬಕ ಶಾಸಕರ ವೇದವ್ಯಾಸ ಕಾಮತ್ರೆಗೆ ಸಮ್ಮಾನದ ಮರ್ಯಾದೆ ಮಲ್ತೆರ ಕೆಪಿ ಶೆಟ್ಟಿ ಮಡಂಕಾಪು ಮತ್ತು ಗುತ್ತು ಗುರ್ಕಾರ್ಮೆ ವಹಿಸ್ತಿತ್ತರ ಗರುಡಿ ಆಡಳಿತ ಮುಕ್ತೇಸರರ ಚಂದ್ರನಾಥ ಅವರ ಮಾರಿಕಾಂಬ ದೇವಸ್ಥಾನದ ತೇಜಾಕ್ಷ ಸುವರ್ಣ ಮಹಾನಗರ ಪಾಲಿಕೆದ ದುಂಬುದ ಸದಸ್ಯರ ಕೇಶವ ಮರೋಳಿ ಶ್ರೀರಾಮ ಭಜನಾ ಮಂಡಳಿದ ರುಕಯ್ಯ ದೇವಾಡಿಗ ಜ್ಯೋತಿಷ್ಯರು ಶಶಿಕುಮಾರ್ ಪಂಡಿತ್ ಮೂಲತ್ವ ಫೌಂಡೇಶನ್ ಸ್ಥಾಪಕರ ಪ್ರಕಾಶ್ ಕೋಟ್ಯಾನ್ ಪ್ರದೀಪ್ ಕುಮಾರ್ ಶೆಟ್ಟಿ ಸುರೇಶ್ ಕುಮಾರ್ ಅಚ್ಯುತ ಭಟ್ ಹರಿನಾಕ್ಷ ಭಂಡಾರಿ ಗಣೇಶ್ ಇಂಚ ಬೇತೆ ಬೇತೆ ವಲಯದ ನಾಯಕರು ಪಾಲ್ಗೊಂಡಿರ ಈ ಭೂಪ್ರದೇಶ ಪನ್ಪಿನವು ಶಿವದೇವರನ ಶೈವಾಂಶ ಗುಣೊಪ್ಪುನ ದೈವೀ ಶಕ್ತಿದ ಮುನಿಕುಲ್ನ ಪುಣ್ಯ ನಿಲಯಾದಿತ್ತಂಡು ಶಿವನ ಆರಾಧನೆ ತಪಸ್ಸು ಹೋಮಾದಿ ನಡತೊಂದು ಬೈದಿನ ಈ ಪುಣ್ಯಭೂಮಿಡು ಅಗ್ನಿ ಮೂಲಾರ್ದು ಉಪಾಸನೆ ಮಲ್ಪುನಗ ಉದ್ಭವವಾಯಿನ ಶ್ರೀ ಜ್ವಾಲಾ ಮಹಾಮಾಯ ಪನ್ಪಿನ ದೇವಿನ ಆ ಶಕ್ತಿನ ಆರಾಧನೆ ಮಲ್ತೊಂದು ಬೈದಿನ ವಿಚಾರ ಅತ್ತಾಂದೆ ಕಾಲಭೈರವ ನಾಗಬ್ರಹ್ಮ ರಕ್ತೇಶ್ವರಿ ಧೂಮಾವತಿ ಚಾಮುಂಡಿ ಗುಳಿಗ ಪಂಜುರಿ ದೈವಲನ ಆರಾಧನೆ ನಡತೊಂದು ಬರೊಂದಿತ್ತಂಡು ಪನ್ಪಿನ ವಿಚಾರ ತೆರೆದು ಬತ್ತಂಡು ಅಷ್ಟಮಂಗಲದ ಪ್ರಶ್ನೆದ ಈ ದೋಷದ ಪಿರಿಕಟ್ಟು ಮಲ್ಪರೆಗಾದ ಜಾರ್ದೆ ತಿಂಗಳು ಡಿಸೆಂಬರ್ 14ನೇ ತಾರೀಕು ಐತಾರ ಶ್ರೀ ಅವಘಡ್ ಪೀರ್ ರಾಜೇಶ್ನಾಥ್ ಗುರುವರಿಯರ್ನ ಮಾರ್ಗದರ್ಶನಡು ಶ್ರೀ ಯೋಗಿ ನಿವೃತ್ತಿನಾಥ್ ಅಘೋರಿ ಬಾಬಾ ಗುರೂಜಿ ವೇದಮೂರ್ತಿ ಡಾಕ್ಟರ್ ಶ್ರೀನಿವಾಸ್ ಜಿ ಭಟ್ ಮೇರ್ನ ಮುತಾಲಿಕೆಡು ನಮ್ಮ ಶಾಸಕರು ಗಣಮಾನ್ಯರು ಗಣ್ಯಮಾನ್ಯರು ಹಿರಿಯರು ಊರ್ದ ಪರವೂರ್ದ ಬಂಧು ಬಾಂಧವ್ಯರನ್ನ ಒಟ್ಟು ಸೇರಿಗೆಡು ಈ ಜ್ವಾಲಾ ಮಹಾಮಾಯಿ ಕಾಲಭೈರವ ದೇವಿಯರ್ ಪರಿವಾರ ದೈವಲಿನ ದೇವಸ್ಥಾನಗ ಕೆಸರು ಕಲ್ಲು ಪಾಡ್ನ ಕ್ರಮ ಭಕ್ತಿಭಾವಡು ನಡೆದಡು
ಈ ಜಾಗೆದ ಕಲೆ ಕಾರ್ಮಿಕ ಆಸ್ತಿಕ ಭಕ್ತಿಯರ್ನ ಎಡ್ಡೆತನದ ಮನಸ್ಸು ಜಾಗೆದ ಕಲ ಸುಧಾರಿಕೆಡು ಇಷ್ಟೇರ್ನ ಬೆರಿತಾಂಗಡು ಕೇವಲ 2 ತಿಂಗೋಲ್ದ ಉಲೈ ಸುಮಾರು 75 ಲಕ್ಷ ರೂಪಾಯಿದ ಅಂದಾಜಿದ ನಿರ್ಮಾಣ ಆಯ್ನ ಈ ದೇವೇರ್ನ ತಲಟ್ಟು ಇನಿ ನಮ ಉಂತೊಂದ. ಒಂದು ಯಜ್ಞ ಪ್ರಾರಂಭ ಆಗುವುದು ಅಂತ ಹೇಳಿದರೆ ವೇದಗಳಲ್ಲಿ ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಶ್ರದ್ಧಾಂ ಯಜ್ಞಮಾರಭೆ, ಯಜ್ಞವನ್ನು ನೀನು ಪ್ರಾರಂಭ ಮಾಡ್ತಿದ್ದೆ ಅಂತೇಳಿ ಆದರೆ ಮೊದಲ ಸಭೆಯನ್ನು ಸಭಿಕರನ್ನು ಶ್ರದ್ಧೆಯ ಕಡೆ ಕೊಂಡು ಹೋಗು ಅಂತ ಹೇಳ್ತದೆ. ಹಾಗಾಗಿ ಈ ಶ್ರದ್ಧೆ ಹೇಳುವಂಥದ್ದು ಬಹಳ ಬಾಯಲ್ಲಿ ಹೇಳಲಿಕ್ಕೆ ಬಹಳ ಸುಲಭ, ಆದರೆ ಆ ಶ್ರದ್ಧೆಯನ್ನು ತರಬೇಕಲ್ಲ, ಹೇಗೆ ತಗೊಂಡು ಬರೋದು ಶ್ರದ್ಧೆಯನ್ನು? ಅದಕ್ಕೆ ವೇದಗಳು ಮುಂದಿನ ವಾಕ್ಯದಲ್ಲಿ ಹೇಳ್ತಾರೆ, ಶ್ರದ್ಧಾಂ ಕಾಮಸ್ಯ ಮಾತರಂ. ಶ್ರದ್ಧೆಯನ್ನು ಎಲ್ಲಿ ನೋಡಬೇಕು ಅಂತ ಹೇಳಿದರೆ ತಾಯಿಯಲ್ಲಿ ಶ್ರದ್ಧೆಯನ್ನು ನೋಡಬೇಕಂತೆ. ನಮಗೆಲ್ಲರಿಗೂ ಮಹಾತಾಯಿ, ಅವಳ ಎದುರುಗಡೆ ನಾವು ಶ್ರದ್ಧೆಯಿಂದ, ಭಕ್ತಿಯಿಂದ, ಪ್ರೀತಿಯಿಂದ, ಶರಣಾಗತಿ ಭಾವದಿಂದ ಪ್ರಾರ್ಥನೆಯನ್ನು ಮಾಡಿದಾಗ ಖಂಡಿತವಾಗಲಿಯೂ ತಾಯಿ ನಮ್ಮನ್ನು ಅನುಗ್ರಹ ಮಾಡ್ತಾಳೆ. ವಿಶೇಷದಲ್ಲಿ ವಿಶೇಷ, ಈ 70 ದಿವಸದಲ್ಲಿ ಒಂದು ಹಿಂದೂ ದೇವಸ್ಥಾನ, ನಾನು ಬೇರೆ ಏನು ಹೇಳುವುದಿಲ್ಲ, ಕಾಮತ್ರೆ ಬೇರೇನೇ ಹೇಳುವುದಿಲ್ಲ, ನಾನು ಒಂದು ಹಿಂದೂ ದೇವಸ್ಥಾನ ನಮಗೊಂದು 70 ದಿವಸದಲ್ಲಿ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿ ತೋರಿಸಿಕೊಟ್ಟಂಥ ಈ ಆಲಂಗಾರು ಪರಿಸರಕ್ಕೆ ನಾನು ಏನು ಅಂತ ಹೇಳಬೇಕು ಹೇಳಿ. ನಮ್ಮ ಹಿಂದೂಗಳಲ್ಲಿ ಯಾವುದೇ ದೇವಸ್ಥಾನ ಆಗಲಿ, ಭಜನಾ ಮಂದಿರ ಆಗಲಿ, ಯಾವುದು ಕಟ್ಟಿ ಮುಗಿಸಬೇಕಾದ್ರೆ 1 ವರ್ಷ, 2 ವರ್ಷ, 12 ವರ್ಷ. ಈ ಪರಿಸರದಲ್ಲಿ ಇಂಥ ಕೊಡುಗೈ ದಾನಿಗಳು ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿ ನಿಂತು ಎಷ್ಟೋ ಜನ ಸಹಕಾರ ಕೊಟ್ಟವರು ಇದ್ದಾರೆ. ಧನದಲ್ಲಿ, ದುಡ್ಡಿನಲ್ಲಿ ಕೊಟ್ಟವರು ಮಾತ್ರ ಅಲ್ಲ, ಒಳ್ಳೆಯ ಮಾತನ್ನಾಡಿ ಬೆನ್ನು ತಟ್ಟಿದವರು ಸಹ ಸಹಕಾರಿಗಳು, ಅವರು ಸಹ ದಾನಿಗಳು. ಕುಡ್ಲ ಶಕ್ತಿನಗರದ ನಾಲ್ಯಮುರ ಶ್ರೀ ಮುತ್ತಪ್ಪ ಕ್ಷೇತ್ರಡು ಪೆರಪ ಪ್ರತಿಷ್ಠೆ ಬ್ರಹ್ಮಕಲಶ ನಡಪಾಯಿನ ಲೆಕ್ಕಡು ಐತರ ಬಯ್ಯಗ ಶ್ರೀ ಮುತ್ತಪ್ಪನ್ வெள்ளாட்டம் ಕೋಲ நடத்தண்ட. ಕುಡ್ಲ ಶಕ್ತಿನಗರದ ಶ್ರೀ ಮುತ್ತಪ್ಪ ಕ್ಷೇತ್ರಡು ಪಿರ ಪ್ರತಿಷ್ಠೆ ಬ್ರಹ್ಮಕಲಶದ ಕಾರ್ಯಲು ಫೆಬ್ರವರಿ 18 ಶುರುವಾದ 24 ಮುಟ ನಡತೊಂದಿತ್ತದ. ಐತಾರ ಮುತ್ತಪ್ಪನ್ ಪಿರ ಪ್ರತಿಷ್ಠೆ ಬ್ರಹ್ಮಕಲಶ ನಡಪಾಯಿನ ಲೆಕ್ಕಡು ಐತಾರ ಬಯ್ಯಗ வெள்ளாட்டம் ಅಟ್ಟಣೆ ಮಲ್ತದಿತ್ತರ. ತಂತ್ರಿಯರು പൂന്തോട്ടത്തിൽ പുടവർ പരമേശ്വരൻ പൗരാഹിತ್ಯುಡ್ നടത്തിನ ಕಾರ್ಯಕ್ರಮಟು ಮಧ್ಯಾಹ್ನದ ಬೊಕ್ಕ ಶ್ರೀ ಮುತ್ತಪ್ಪನ್ ದೈವನು ಮಲೆಜಪಡಾದ ಬಯ್ಯಗ ಶ್ರೀ ಮುತ್ತಪ್ಪನ್ ಕೋಲ வெள்ளாட்டம் நடத்துண்டு. ಶ್ರೀ ಮುತ್ತಪ್ಪನ್ ಟ್ರಸ್ಟ್ ಆದಿಸ್ಥಾನ ಕುನ್ನತ್ತೂರು ಕಣ್ಣೂರ್ದ SR ಕುನ್ನಿ ರಾಮನ್ ನಾಯರರ್ ಮುತ್ತಪ್ಪನ್ ಭಕ್ತವರಿಂದ ಊರು ಪರ ಊರ್ಲೆನ ಭಕ್ತಿರ್ ಪಾಲ್ದಿತ್ತೊಂದು ದೈವಲೆನ ಎಂಬು ನಟ್ಟೊಂಡೆರ. ಜೀರ್ಣೋದ್ಧಾರ ಸಮಿತಿ ಗುರ್ಕಾರ್ಯರ ಕಿಶೋರ್ ಕೊಟ್ಟಾರಿ, ಮರ್ಯಾದಿ ಗುರ್ಕಾರ್ರಾಯ್ನ ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ, ಶಾಸಕರು ವೇದವ್ಯಾಸ ಕಾಮತ್, ದುಂಬುದ ಲೋಕಸಭಾ ಸದಸ್ಯರು, ದುಂಬುದ ವಿಧಾನ ಪರಿಷತ್ ಸದಸ್ಯರು ಮೋನಪ್ಪ ಭಂಡಾರಿ, ಪ್ರಧಾನ ಕಾರ್ಯಂತರ ಹರೀಶ್ ರೈವಕ, ಮಾತಾ ಪದಾಧಿಕಾರುಲು ಸದಸ್ಯರು, ಶ್ರೀ ಮುತ್ತಪ್ಪ ಕ್ಷೇತ್ರ ಟ್ರಸ್ಟ್ದ ಗುರ್ಕಾರ್ಯರ ಪದಾಧಿಕಾರುಲು ಬಕ ಸದಸ್ಯರು ಈ ಪೊರ್ತುಡಿತ್ತರ.
ಒಡಿಪು ಜಿಲ್ಲೆ ಶಿರ್ವಾ ಗ್ರಾಮದ ಬಬ್ಬರಿಯ ದೈವಸ್ಥಾನ ಮಟ್ಟಾರ್ ಉತ್ಸವ ವರ್ಷದ ನೇಮ ಕಾರ್ಯಕ್ರಮಲು ಫೆಬ್ರವರಿ 14 ಕೊಡಿ ಹಿಡಿದು ನಡೆತುಂಡು. ಸೋಮವಾರ ರಾತ್ರಿ ನಂದಿಗೋಣ ಬಕ್ಕ ಬಬ್ಬರಿಯ ದೈವದ ನೇಮ ನಡೆತುಂಡು. ಒಡಿಪು ದಕ್ಷಿಣ ಕನ್ನಡ ಕಾಸರಗೋಡು ಜಿಲ್ಲೆಯಲ್ಲಿ ಸೇರಿನಂಚ ಕರಾವಳಿ ಕರ್ನಾಟಕದ ಪ್ರಧಾನ ಜನಪದ ಆರಾಧನಾ ಕಲೆಯಾದುಪುನ ಭೂತಾರಾಧನೆಡು ಬಬ್ಬರಿಯ ದೈವಲ ಒಂಜಿ ಪ್ರಧಾನ ದೈವಾದಿತ್ತದ ಪಡ್ಡೆ ಕಡಲಬರಿ ಕುಡ್ಲಡ್ದು ಒಡಿಪು ಮುಟ್ಟಲ ಆರಾಧನೆ ಪಡಿ ಒಂದು ಬೈದಿನ ಸತ್ಯೋ ಆದುಂಡು. ನಂದಿಗೋಣ ಮೈಸಂದಯ್ಯ ಪಂಜುರ್ಲಿ ಇಂಚ ಮುರುಘ ಸಂಬಂಧ ದೈವಲೆಲ್ಲ ನಮ್ಮದು ಬೈದೇರು. ಒಡಿಪು ಜಿಲ್ಲೆ ಶಿರ್ವ ಗ್ರಾಮದ ಬಬ್ಬರಿಯ ದೈವಸ್ಥಾನ ಮಟ್ಟಾರ್ಡು ವರ್ಷಾದಿ ನೇಮ ಫೆಬ್ರವರಿ 14 ಕೊಡಿ ಹಿಡ್ದು ನಡೆತುಂಡು. ಸೋಮವಾರ ಮಟ್ಟಾರು ಉತ್ಸವ ಅಟ್ಟಣೆ ಆದಿತ್ತಂಡು. ಕಾಂಡೆ ಭಂಡಾರ ಬತ್ತದ ದೈವ ದರ್ಶನದ ಮಧ್ಯಾಹ್ನ ಮಲ್ಲಮಟ್ಟದ ನುಪ್ಪು ಪ್ರಸಾದ ಆದ ರಾತ್ರಿ ಸುರುಕು ನಂದಿಗೋಣ ನೇಮ ಹಿಡಿದು ಬೊಕ್ಕ ಬಬ್ಬರಿಯ ದೈವದ ನೇಮ ನಡೆತಂಡು. ಶಿರ್ವ ಗ್ರಾಮ ಸೇರಿನಂಚ ಊರು ಪರೂರ್ಲಿನ ಭಕ್ತರು ಬಬ್ಬರಿಯ ದೈವಸ್ಥಾನ ಮಟ್ಟಾರ್ದ ಆಡಳಿತ ಸಮಿತಿದಕ್ಕಲು ನೇಮ ತುದ್ದು ಬೂಲ್ಯ ಪ್ರಸಾದ ತೆತ್ತೊಂಡೆರು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸಲ್ಮೇಲು.